ಮತ್ತೊಮ್ಮೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಒಂದು ಡಿಶ್ ತಯಾರಾಗಿದೆ, ಸ್ವೀಟ್ ಡಿಶ್ ಲಡ್ಡು, ಅದರಲ್ಲೂ ಕೂಡ ಪುಟಾಣಿ ಲಡ್ಡು. ಸೊ ಈಗ ಅದು ಕೂಡ ಪುಟಾಣಿಯಾಗಿ ಲಡ್ಡು ಮಾಡಿದ್ದಾರೆ. ಸೊ ನೆಕ್ಸ್ಟ್ ಈಗ ಇನ್ನೊಂದು ರೆಸಿಪಿ ಬನ್ನಿ ಕೇಳೋಣ. ಮೇಡಮ್, ಈಗ ಒಂದು ಪುಟಾಣಿ ಲಡ್ಡು ಆಯಿತು. ಈಗ ದಹಿ ತಡ್ಕ. ಸರಿ, ಹಾಗಾದರೆ ಸ್ಟಾರ್ಟ್ ಮಾಡುವ. ಓಕೆ, ಎಸ್. ಏನು ಕೊಡಲಿ? ಒಂದು ಪ್ಯಾನ್ ಕೊಡಿ. ಪ್ಯಾನ್, ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಬೇಕು. ತುಪ್ಪ. ಸೊ KC ಅವರ ಶುದ್ಧ ಹಸುವಿನ ತುಪ್ಪ ಹಾಕ್ಲಾ? ಇನ್ನು ಸಾಕು ಸಾಕು. ಸೊ ತುಪ್ಪದಲ್ಲೇ ತಡ್ಕ ಹಾಕೋದಾ? ಎಸ್. ಫಸ್ಟ್ ಒಗ್ಗರಣೆ ಹಾಕೊಳ್ಳೋಣ. ಈಗ ಸ್ವಲ್ಪ ಜೀರಿಗೆ. ಸಾಸಿವೆ ಸಿಡಿತಾ ಇದ್ದ ಹಾಗೆ ಜೀರಿಗೆ. ಆಮೇಲೆ ಈರುಳ್ಳಿ ಸ್ವಲ್ಪ ಹೆಚ್ಕೊಂಡಿದ್ದೇವೆ, ಅದನ್ನು ಹಾಕಿ. ಅಷ್ಟೊತ್ತಿಗೆ ನಾವು ಇದು ಪೇಸ್ಟ್ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಮತ್ತು ಚಿಲ್ಲಿ ಪೌಡ್ರ್, ಮೆಣಸಿನ ಪುಡಿ. ಬೆಳ್ಳುಳ್ಳಿ ಮತ್ತು ಚಿಲ್ಲಿ ಪೌಡ್ರ್. ಅದೆರಡನ್ನು ಮಾತ್ರವಾ? ಹಾಂ, ಹೌದು. ಹೇಗೆ ನೀರು ಹಾಕಬೇಕಾ? ಫೈನ್ ಪೇಸ್ಟ್ ಏನು? ಹಾಗೆ ಚೂರು ಒಂಚೂರು ಸ್ವಲ್ಪ ಚಿಕ್ಕ ತರಿ ಆಗಿದ್ರೂ ತೊಂದರೆ ಇಲ್ಲ. ಇದಕ್ಕೆ ಹಾಕೊಳ್ಳಿ. ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಹಾಂ, ಬರೀ ಮೆಣಸಿನ ಪುಡಿ ಮತ್ತು ಬೆಳ್ಳುಳ್ಳಿ ಅಷ್ಟೇ? ಅಷ್ಟೇ. ಇದು ಆಫ್ ಮಾಡಿ ಅಷ್ಟೇನಾ? ಓ, ಇದು ತಣ್ಣಗಾದ್ಮೇಲೆ ಮತ್ತೆ ಮೊಸರು ಆ್ಯಡ್ ಮಾಡಲಿಕ್ಕೆ. ಇದಿಷ್ಟ ಆದರೆ ಫಿನಿಶ್? ಹಾಂ, ಅಷ್ಟೇ. ಓ, ಬಹಳ ಸುಲಭ, ವೆರಿ ವೆರಿ ಈಸಿ. ಸೊ ಇನ್ನೊಂದು ಸಾರಿ ಹೇಳಲ್ಲ, ಬೇಡ. ಸೊ ಪ್ಯಾಷನ್ ಅಲ್ಲ ಅಂತ ಇದರಲ್ಲಿ ಕ್ಲಿಯರ್ ಕಟ್ ಗೊತ್ತಾಗ್ತಾ ಇದೆ. ಬಟ್ ಅಡುಗೆ ಮಾಡಿ ಏನಾದರೂ ಹೊಟ್ಟೆ ತುಂಬಿಸ್ಕೊಳ್ಬೇಕಲ್ವ, ತಕ್ಷಣಕ್ಕೆ ಈ ಥರದ್ದೆಲ್ಲ ಮಾಡ್ಕೊಳ್ಬೋದು. ಸೊ ಇದು ಯಾವುದ್ರ ಜೊತೆಗೆ ತಿನ್ನುವಂಥದ್ದು? ಚಪಾತಿ ಜೊತೆಗೆ ತಿನ್ಬೋದು. ಚಪಾತಿ, ಅನ್ನ, ಅದಕ್ಕೂ ಆಗುತ್ತೆ. ಒಳ್ಳೆಯದಾಗುತ್ತೆ. ಸೊ ಲೇಜಿ ಕುಕಿಂಗ್. ಸೊ ಎಸ್. ಸೊ ಇದನ್ನ ಬೇರೆ ಯಾವುದಕ್ಕಾದ್ರೂ ಹಾಕ್ಕೊಳ್ಬೇಕಾ? ಇದಕ್ಕೆ ಹಾಕ್ಕೊಳ್ಳುವಂಥದ್ದು? ಬೇರೆ ಬೌಲ್ಗೂ ಸಹ ಹಾಕ್ಕೊಳ್ಬೋದು. ತಣ್ಣಗಾದ ಅಂದರೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಳೋದು. ಓಕೆ. ಸೊ ಇದಕ್ಕೆ ಹಾಕೊಳ್ಳೋಣ ಹಾಗಾದರೆ. ಸೊ ಇದು ರೆಡಿ. ಸೊ ಮಿಕ್ಸ್ ಮಾಡೋದು, ಸರ್ವ್ ಮಾಡೋದು ಅಷ್ಟೆ. ಎಸ್. ಸೊ ಆಗಲೇ ತಣ್ಣಗಾಯಿತು. ಇದೆಲ್ಲನೂ ಸೊ ಒಗ್ಗರಣೆಗೆ ಕರಿಬೇವು ಏನು ಬೇಕಾಗಿಲ್ವಾ? ಬೇಕಿದ್ರೆ ಹಾಕೊಳ್ಬೋದು, ಹಾಂ ಹಾಂ, ಬೇಡದಿದ್ರೆ ಸ್ಕಿಪ್ ಮಾಡ್ಬೋದು. ಹಾಂ ಹಾಂ, ರೆಡಿ ರೆಡಿಯಾಗಿದೆ. ಸೊ ಬಹಳ ಝಟ್ಪಟ್ಟಾಗಿ ಯಾರು ಕೂಡ ಮಾಡ್ಕೊಳ್ಬೋದು. ಸೊ ಎಸ್ಪೆಷಲಿ ಬ್ಯಾಚುಲರ್ಸ್ ಇದನ್ನು ಬೇಕು ಕಲ್ತ್ಕೊಳ್ತಾರೆ. ಯಾಕೆಂದರೆ ಏನಾದರೂ ಬೇಕಲ್ವಾ, ಯಾವಾಗಲೂ ಹೋಗಿ ಹೋಟೆಲ್ಗೆ ಹಣ ಹಾಕೋದಕ್ಕೆ ಆಗೋದಿಲ್ಲ. ಹೌದು. ಎಸ್. ಸರ್ವ್ ಮಾಡುವ. ಓಕೆ. ದಹಿ ತಡ್ಕ ರೆಡಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಸೊ ಬಿಸಿ ಅಂತಲ್ಲ, ತಣ್ಣಗಾದರೂ ಇದನ್ನು ಸೇವಿಸ್ಕೊಳ್ಬೋದು. ಬಿಸಿ ಅಂತೂ ಖಂಡಿತವಾಗ್ಲೂ ಆಗಲ್ಲ. ಯಾಕೆ ಅಂತ ಹೇಳಿದರೆ, ಸೊ ಫಸ್ಟ್ ಮೊದಲೇ ಅದು ಕರ್ಡ್ ಇನ್ನೂ ಕರ್ಡಲ್ಲಿ ಆಗೋಗುತ್ತೆ. ಹಾಗಾಗಿ ತಣ್ಣಗಾದ ಮೇಲೇ ಇದನ್ನು ಮಾಡುವಂಥದ್ದು. ಆ್ಯಂಡ್
ಚಪಾತಿ ಹಾಗೂ ಅನ್ನದ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ಬೋದು. ಸೊ ಸಮ್ಮರ್ ಸೀಸನ್ಗೆ ಬೆಸ್ಟ್ ಅಂತ ಹೇಳ್ಬೋದು ನನ್ನ ಪ್ರಕಾರ. ಸೊ ಹೇಗೆ ತಯಾರಿಸೋದು ದಹಿ ತಡ್ಕ ಮತ್ತೊಮ್ಮೆ ನೋಡಿ. ದಹಿ ತಡ್ಕ ತಯಾರಿಸುವ ವಿಧಾನ. ಮೊದಲಿಗೆ 1-2 ಚಮಚದಷ್ಟು ತುಪ್ಪವನ್ನ ಬಿಸಿ ಮಾಡಿಕೊಂಡು ಸಾಸಿವೆ ಜೀರಿಗೆ ಒಗ್ಗರಣೆ ಮಾಡಿ ಹೆಚ್ಚಿದ ಈರುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿಯಿರಿ. ಇನ್ನೊಂದೆಡೆ ಬೆಳ್ಳುಳ್ಳಿ ಮೆಣಸಿನ ಪುಡಿಯನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣವನ್ನು ಒಗ್ಗರಣೆಗೆ ಸೇರಿಸಿ 1 ನಿಮಿಷ ಹುರಿಯಿರಿ. ಸ್ವಲ್ಪ ತಣ್ಣಗಾದ ನಂತರ ಮೊಸರು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಜಟ್ಪಟ್ಟಾಗಿ ದಹಿ ತಡ್ಕ ಚಪಾತಿಯೊಂದಿಗೆ ಸವಿಯಲು ಸಿದ್ಧ. ಎಸ್ ರಕ್ಷಿತಾ, ಸೊ ಫಸ್ಟ್ ನಾವು ಉಂಡೆ ಮತ್ತೆ ನೋಡೋಣ. ದಹಿ ತಡ್ಕ ಟೇಸ್ಟ್ ನೋಡೋಣ, ತಗೊಳ್ಳಿ. ಸೊ ನಾನು ಜಸ್ಟ್ ಹೀಗೆ ಇದನ್ನು ಮಾತ್ರ ಟೇಸ್ಟ್ ನೋಡೋಣ, ತಗೊಳ್ಳಿ. ನಮಗೆ ನಾವೇ ಸ್ವತಃ ಕ್ರಿಟಿಕ್ಸ್ ಅಂತೆ. ಚೆನ್ನಾಗಿದೆ ಅಲ್ವಾ? ಕರೆಕ್ಟಾಗಿ ಆಗಿದೆ. ಸೊ ಇಷ್ಟೇ ಮಾಡಿ ಒಬ್ಬರಿಗೆ ಮಾಡಿ ಅಭ್ಯಾಸ ಅಂತ ಕಾಣ್ತದೆ. ಪರ್ಫೆಕ್ಟಾಗಿ ಬಂದಿದೆ. ಸೊ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ನನಗೆ ಬಹುಶಃ ಚಪಾತಿಗಿಂತ ಅನ್ನಕ್ಕೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗ್ಬೋದು ಅಂತ ಅನಿಸುತ್ತೆ. ಏನಾದರೂ ಬಿಸಿ ಬಿಸಿ ಅನ್ನದ ಜೊತೆಗೆ ಇದು ಕಲಿಸ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೂಪರ್. ಸೊ ಇದು ಟೇಸ್ಟ್ ನೋಡುವ, ತಗೊಳ್ಳಿ ತಗೊಳ್ಳಿ. ಸೊ ತುಂಬ ಚೆನ್ನಾಗಿದೆ. ಸೊ ಇದನ್ನೆಲ್ಲ ತಿಂದರೆ ಸ್ವಲ್ಪ ಹೊತ್ತು ಮಾತಾಡೋ ಆಗಿಲ್ಲ. ಸೊ ಅಂದರೆ ಫುಲ್ ಅಂದರೆ ಅದರದ್ದೊಂದು ಬಾಯಲ್ಲೆಲ್ಲ ಪೂರ್ತಿಯಾಗಿ ಅಂದ್ಕೊಂಡ್ಬಿಡುತ್ತೆ. ಹಾಗಾಗಿ ಸೊ ತಿನ್ನುವಾಗ ಮಾತಾಡೋ ಆಗಿಲ್ಲ, ತಿಂದು ಸ್ವಲ್ಪ ಹೊತ್ತು ಹಾಗೆ ಇದ್ದು ಮತ್ತೆ ಮಾತಾಡೋವಂಥದ್ದು. ತುಂಬ ಚೆನ್ನಾಗಿದೆ. ಸೊ ಎಷ್ಟು ಅಂದರೆ ನಿಮಗೆ ಎಷ್ಟು ಮಾಡೋದಕ್ಕೆ ಗೊತ್ತೋ ಅದನ್ನೇ ಕೂಡ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ನಮಗೆ ಹೇಳ್ಕೊಟ್ಟಿದ್ದೀರಿ. ಸೊ ಇದು ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟೇ ನಾವು ಮಾಡುವಂಥದ್ದು. ತುಂಬ ಚೆನ್ನಾಗಿದೆ. ಇದಕ್ಕೆ ಇನ್ನೊಂದು ಸಜೆಷನ್ ಹಾಕ್ಬೋದು ಅಂತ ನನಗೆ ಈಗ ತಕ್ಷಣಕ್ಕೆ ಅನಿಸಿದ್ದು ಅಂತ ಹೇಳಿದರೆ, ಸೊ ಸೌತೆಕಾಯಿಯನ್ನು ಹಾಗೆ ತುರಿದು ಕೂಡ ಹಾಕಿದರೆ ಇನ್ನೂ ಚೆನ್ನಾಗಿ ಬರ್ಬೋದು. ಟ್ರೈ ಮಾಡಿ ನೋಡಿ. ಸೊ ನಿಮಗೂ ಕೂಡ ಒಂದು ಪಾಠ ಹೇಳ್ಕೊಡ್ತಾ ಇದ್ದೀನಿ. ಸೊ ಇನ್ನೊಂದು ಆ್ಯಡ್ ಆನ್. ಸೊ ಥ್ಯಾಂಕ್ ಯು ಸೋ ಮಚ್ ರಕ್ಷಿತಾ. ಸೊ ಕುಕ್ಕಿಂಗ್ ಇನ್ನಷ್ಟು ಪ್ಯಾಷನ್ ಥರ ತಗೊಳ್ಳಿ. ಯಾಕೆ ಅಂತ ಹೇಳಿದರೆ ನಾವು ತುಂಬ ಒತ್ತಡದ ಟೈಮಲ್ಲಿ ಇರುವಾಗ ಇದೆಲ್ಲ ತುಂಬ ಖುಷಿ ಅನಿಸುತ್ತೆ. ಸೊ ನಾವು ಅಡುಗೆ ಮಾಡ್ತಾಯಿದ್ರೆ ಅದರಲ್ಲೂ ನಿಮಗೆ ಹಾಡು ಅಂತ ಹೇಳಿದರೆ ತುಂಬ ಇಷ್ಟ ಅಂತ ಬೇರೆ ಹೇಳಿದ್ರಿ. ಹಾಡ್ತಾ ಹಾಡ್ತಾ ಅಡುಗೆ ಮಾಡಿದ್ರೆ ಗೊತ್ತೇ ಆಗಲ್ಲ ನೋಡಿ. ಸೊ ಇದೆಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಾಡ್ತಾ ಹಾಡ್ತಾ ಮಾಡಿದ್ರಿ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನ್ನಿಸ್ತು? ನಮ್ಮ ಕಿಚನ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಿ. ಖುಷಿ ಆಯಿತು. ಸೊ ನೆಕ್ಸ್ಟ್ ಟೈಮ್ ಇನ್ನೊಂದು ಸಾರಿ ಏನಾದರೂ ಕಲ್ತ್ಕೊಂಡು ಬರ್ತೀನಿ ಅನ್ನೋ ಛಲ ಬಂತ? ಎಸ್, ಥ್ಯಾಂಕ್ ಯು ಸೋ ಮಚ್ ರಕ್ಷಿತಾ. ಮತ್ತೊಮ್ಮೆ ಬನ್ನಿ, ಇನ್ನೊಮ್ಮೆ ನಿಮ್ಮ ಕೈರುಚಿಯನ್ನು ಕೂಡ ನಮಗೆ ಹೇಳ್ಕೊಡಿ. ಸೊ ಇವತ್ತಂತೂ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪೀಸ್ ನಮ್ಗೆ ಹೇಳ್ಕೊಡ್ತೀರಿ. ಅದಕ್ಕೋಸ್ಕರ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕುಚ್ಚಲೆ. ಹಾಗೆಯೇ ನಿಮ್ಮ ಅಡುಗೆ ಇನ್ನಷ್ಟು ಬೆಟರ್ ಆಗಬೇಕು ಅಂತ ಹೇಳಿದ್ರೆ ಜಟ್ಪಟ್ ಆಗಿರುವಂಥ ಇದರಲ್ಲಿ ಮಸಾಲಾಸ್ ಇದೆ, ಇದನ್ನು ಕೂಡ ಹಾಕಿ ಟ್ರೈ ಮಾಡಿ ನೋಡಿ, ಅಡುಗೆಯನ್ನು ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ರಕ್ಷಿತಾ. ಸಮ್ಮರ್ ಟೈಮ್ಗೆ ಹೇಳಿ ಮಾಡ್ತಿದ್ದು ಅವ್ರಿಗೆ ಅಡುಗೆ ಬರುತ್ತೆ, ಅಡುಗೆ ಪ್ಯಾಷನ್ ಇದೆ ಇಲ್ಲ ಬೇರೆ ವಿಷಯ. ಇದಂತೂ ಸಮ್ಮರ್ ಸೀಸನ್ಗೆ ಹೇಳಿ ಮಾಡಿಸಿದ್ದು. ಸೊ ಅದರಲ್ಲೂ ಕೂಡ ನಮ್ಮ ಮಂಗಳೂರಲ್ಲಂತೂ ಯಾವಾಗಲೂ ಸಮ್ಮರೇ, ಯಾವಾಗಲೂ ಸೆಕೆನೇ. ಹೊರಗಡೆಯಿಂದ ದಣಿದು ಬಂದಾಗ ಮಧ್ಯಾಹ್ನ ಇದನ್ನು ಮಾಡಿ ಜಟ್ಪಟ್ಟಾಗೂ ಕೂಡ ಮಾಡ್ಬೋದು. ಸವಿಯೋದಕ್ಕಂತೂ ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.